ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ನಾವು ಸಾಯುವ ಒಂದು ನಿಮಿಷ ಮುಂಚೆ ಏನೆಲ್ಲ ಸಂಭವಿಸಬಹುದು ಎನ್ನುವ ಪ್ರಶ್ನೆ ಎಲ್ಲರಲ್ಲೂ ಕಾಡುತ್ತಿರಬಹುದು. ಪುರಾಣಗಳಲ್ಲಿ ತಿಳಿಸಿರುವ ಮಾಹಿತಿಯ ಪ್ರಕಾರ ಆ ಪ್ರಶ್ನೆಗೆ ಉತ್ತರ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಪ್ರತಿಯೊಂದು ಜೀವಿಗೂ ಸಾವು ಖಚಿತ. ಸಾವು ಯಾವ ಕ್ಷಣದಲ್ಲಿ ಬರಬಹುದು ಎನ್ನುವ ಮಾಹಿತಿ ಯಾರಿಗೂ ತಿಳಿಯಲು ಸಾಧ್ಯವಿಲ್ಲ. ಸಾವು ಯಾವ ರೀತಿ ಬೇಕಾದರೂ ಸಂಭವಿಸಬಹುದು. ಅನಾರೋಗ್ಯದಿಂದ ಅಥವಾ ಅಕಾಲ ಮೃತ್ಯು ಸಂಭವಿಸಿದರೂ ಸಹ ಸಾಯುವ 40 ಸೆಕೆಂಡ್ ಮುಂಚೆ ಈ ಸೂಚನೆ ಖಂಡಿತವಾಗಿಯೂ ಸಿಗುತ್ತದೆ. ನಾವು ಜೀವಿತ ಕಾಲದಲ್ಲಿ ಜೀವಿಸಿರುವ ವಿಧಾನ ಒಳ್ಳೆಯದು ಅಥವಾ ಕೆಟ್ಟದು ಮಾಡಿದ್ದರೂ ಸಹ ಕ್ಷಣ ಮಾತ್ರದಲ್ಲಿ ಮನಸ್ಸಿನಲ್ಲಿ ಮಿಂಚಿ ಮರೆಯಾಗುತ್ತದೆಯಂತೆ. ಅದೇ ಕ್ಷಣದಲ್ಲಿ ಜೀವಿತಾವಧಿಯಲ್ಲಿ ಅನುಭವಿಸಿರುವ ಸುಖ ದುಃಖ ಹಾಗೂ ಮೃತ್ಯುವಿನ ನಂತರದ ಜೀವನದ ಕಷ್ಟ ಸುಖಗಳು ಸಹ ಮನಸ್ಸಿನಲ್ಲಿ ಮೂಡಿ ಅದನ್ನು ಸಾಯಲಿರುವ ವ್ಯಕ್ತಿ ಅನುಭವಿಸುವ ಭಾವನೆಯನ್ನು ಅವರ ಮುಖದಲ್ಲಿ ಪಕ್ಕದಲ್ಲಿರುವವರು ಸಹ ನೋಡಬಹುದಂತೆ. ಇದೆಲ್ಲ ಕೇವಲ 40 ಸೆಕೆಂಡುಗಳಲ್ಲಿ ಸಂಭವಿಸುತ್ತದೆ ಹಾಗೂ ಅವುಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ ದಿವ್ಯಶಕ್ತಿ ಆ ಕೊನೆ ಗಳಿಗೆಯಲ್ಲಿ ಸಾಯಲಿರುವ ವ್ಯಕ್ತಿಗೆ ಲಭಿಸುತ್ತದೆಯಂತೆ. ಜೀವಿತಾವಧಿಯಲ್ಲಿ ಒಳ್ಳೆಯದು ಮಾಡಿದ್ದರೆ ಕೊನೆಗಳಿಗೆ ಒಳ್ಳೆಯದಾಗಿರುತ್ತದೆ ಹಾಗೂ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದ್ದರೂ ಸಹ ಆತ್ಮ ದೇಹದಿಂದ ಎದರುತ್ತಾ ಹೊರ ಬರುತ್ತದೆ ಎನ್ನುವ ವಿಚಾರ ಪುರಾಣಗಳು ನಮಗೆ ತಿಳಿಸುತ್ತವೆ. ಸಾಯುವ ಮುನ್ನ ನಮಗೆ ಸಿಗುವ ಕೆಲವು ಮುನ್ಸೂಚನೆಗಳು ಯಾವುವು ಎನ್ನುವ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.